ರೋಟರಿ ಕ್ಲಬ್ ಬಂಟ್ವಾಳ, ಲೊರೆಟೋ ಹಿಲ್ಸ್, ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿ, ರೋಟರಿ ಕ್ಲಬ್ ಉಪ್ಪಿನಂಗಡಿಯವರ ಜಂಟಿ ಆಶ್ರಯದಲ್ಲಿ ಇನ್ಫೋಸಿಸ್ ಸಂಸ್ಥೆಯ ವತಿಯಿಂದ ಬಂಟ್ವಾಳ ಸರ್ಕಾರಿ ಪಾಲಿಟೆಕ್ನಿಕ್ಗೆ 125 ಕಂಪ್ಯೂಟರ್ ಅನ್ನು ಹಸ್ತಾಂತರಿಸಲಾಯಿತು. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ ಅಧ್ಯಕ್ಷ ರಾಘವೇಂದ್ರ ಭಟ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ವಿದ್ಯಾಸೇತು ಯೋಜನೆಯಡಿ ಇನ್ಫೋಸಿಸ್ ಸಹಯೋಗದಲ್ಲಿ ಕಂಪ್ಯೂಟರ್ ಒದಗಿಸಲಾಗಿದೆ. ಪ್ರಧಾನಿ ಮೋದಿಯವರ ಡಿಜಿಟಲ್ ಇಂಡಿಯಾದ ಕನಸು ನನಸಾಗಿಸಲು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಗೆ ಕಂಪ್ಯೂಟರ್ನ ಅವಶ್ಯಕತೆ ಇದೆ ಎಂದು ಹೇಳಿದರು. ಕೊರೋನಾದಂತಹ ಒಂದು ಸನ್ನಿಗ್ಧ ಪರಿಸ್ಥಿತಿ ಬಂದದ್ದರಿಂದ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟಗಳು ಗಣನೀಯ ಪ್ರಮಾಣದಲ್ಲಿ ಇಳಿಮುಖ ಆಗಿದೆ ಹೇಳುವ ದೃಷ್ಟಿಯಿಂದ ಶಿಕ್ಷಣ ತಜ್ಞರ ಅಭಿಪ್ರಾಯಗಳೆಲ್ಲವನ್ನೂ ಕೂಡ ಆಲಿಸಿಕೊಂಡು ಪಾಲಿಸಿಕೊಂಡು ಅದನ್ನು ಸಮತೂಗಿಸಿಕೊಳ್ಳಬೇಕು ಹೇಳುವ ದೃಷ್ಟಿಯಿಂದ ರೋಟರಿ ಸಂಸ್ಥೆಯು ವಿದ್ಯಾಸೇತು ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈ ವಿದ್ಯಾಸೇತು ಹೇಳುವಂತ ಕಾರ್ಯಕ್ರಮ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗುವ ಪೇಪರ್ ಪೆನ್ನಿಂದ ಹಿಡಿದು ಕಟ್ಟಡದವರೆಗೆ ಕೊಡುವಂತಹ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ನಾವು ವಿದ್ಯಾಸೇತು ಕಾರ್ಯಕ್ರಮ ಅಂತ ಹೇಳ್ತೇವೆ. ಅಂತ ಒಂದು ವಿದ್ಯಾಸೇತು ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇವತ್ತು ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿ, ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್, ರೋಟರಿ ಕ್ಲಬ್ ಉಪ್ಪಿನಂಗಡಿ ಹಾಗೂ ಇನ್ಫೋಸಿಸ್ನ ಸಹಯೋಗದೊಂದಿಗೆ ಈ ಒಂದು ಸಂಸ್ಥೆಗೆ 125 ಕಂಪ್ಯೂಟರ್ಗಳನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದಕ್ಕಾಗಿ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರು, ಪದಾಧಿಕಾರಿಗಳು ಎಲ್ಲರಿಗೂ ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಪರವಾಗಿ ಸ್ಪಷ್ಟವಾದ ಕೃತಜ್ಞತೆ. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪಾಡಿಗುತ್ತು ಅವರು ಕಂಪ್ಯೂಟರ್ ಹಸ್ತಾಂತರಿಸಿದ್ರು. ಬಳಿಕ ಮಾತನಾಡಿದ ಅವರು, ಭಾರತದ ಶಿಕ್ಷಣ ಇಂದಿಗೂ ಉತ್ತಮವಾಗಿದೆ. ಸರ್ಕಾರ ವಿದ್ಯೆಗೆ ಸಾಕಷ್ಟು ಪ್ರೋತ್ಸಾಹ ನೀಡುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅಶ್ವವೇಗದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಭಾರತ ಸಾಗುತ್ತಿದೆ ಎಂದು ಹೇಳಿದರು. ಉಕ್ರೇನ್ ರಷ್ಯಾ ನಡುವಿನ ಯುದ್ಧದ ಈ ಕಾಲಘಟ್ಟದಲ್ಲೂ 18,000 ವೈದ್ಯ ವಿದ್ಯಾರ್ಥಿಗಳನ್ನು ಭಾರತಕ್ಕೆ ವಾಪಸ್ ಕರೆತರುವಲ್ಲಿ ಯಶಸ್ವಿಯಾಗಿದೆ. ಎಲ್ಲ ವಿಚಾರವನ್ನ ಧನಾತ್ಮಕವಾಗಿ ಚಿಂತನೆಯನ್ನ ಮೈಗೂಡಿಸಿದಾಗ ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ಹೇಳಿದ್ರು. ಜಗತ್ತು ನಿಮ್ಮನ್ನೇ ನೋಡ್ತಾ ಇದೆ. ಬಹಳ ಅವಕಾಶಗಳಿದೆ ನಿಮ್ಮಲ್ಲಿ. ಅಷ್ಟೇ ಕಾಂಪಿಟೇಷನ್ ಇದೆ. ಹಿಂದೆ ನಿಮಗೆ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಬಂಟ್ವಾಳದಲ್ಲಿ ಯಾರು ಕೇಳಿದ್ರೆ ಮಂಗಳೂರಿನ ವಿದ್ಯಾರ್ಥಿಗಳು ಇರ್ಬೋದು. ತಪ್ಪಿದ್ರೆ ಬಹಳ ಒಂದು ಹುಷಾರಿ ಇಂಟೆಲಿಜೆಂಟ್ ಮಕ್ಕಳಿಗೆ ಬೆಂಗಳೂರಿನವರು ಇರ್ಬೋದು. ಆದ್ರೆ ಈಗ ಹಾಗೆ ಅಲ್ಲ. ಜಗತ್ತು ಸಣ್ಣದಾಗಿದೆ. ನಿಮ್ಮ ಕಾಂಪಿಟೇಟರ್ ಯಾವುದೋ ಒಂದು ಅಮೆರಿಕದ ಯೂನಿವರ್ಸಿಟಿಯಲ್ಲಿ ಕೂತು ಕಲಿಯುವ ವಿದ್ಯಾರ್ಥಿ ನೀವು ಕಾಂಪಿಟೇಟರ್ ಆಗಬಹುದು. ಅಷ್ಟು ಕಾಂಪಿಟೇಷನ್ ಯುಗದಲ್ಲಿ ನೀವು ಅಷ್ಟು ಅಪರ್ಚುನಿಟಿ ಕೂಡ ಅಷ್ಟೇ ಇದೆ ನಿಮಗೆ. ಈಗ ನಾವೆಲ್ಲ ಓದುವಾಗ ಅಷ್ಟೇನಿಲ್ಲ. ನಮ್ಮ ಗ್ರಾಜುಯೇಷನ್ ಅಂದ್ರೆ ಒಂದೇ ರೂಪಾಯಿ ಹೋಗಿ ಇದ್ರೆ ಬೇರೆ ಆಗುತ್ತೆ. ಅಂದ್ರೆ ಅಷ್ಟು ಆಗ ಹೆಚ್ಚಿನ ನಮಗೆ ಅವಕಾಶಗಳು ಇರಲಿಲ್ಲ. ಅಂದ್ರೆ ಬಹಳಷ್ಟು ಅವಕಾಶ ಈ ದೇಶದಲ್ಲಿ. ಅತಿಥಿಯಾಗಿದ್ದ ರಾಜ್ಯ ಕಿಯೋನಿಕ್ಸ್ ನಿಗಮದ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್ ವಿದ್ಯಾರ್ಥಿಗಳಿಗೆ ಅಧ್ಯಯನಶೀಲತೆ, ಶ್ರದ್ಧೆ, ಆತ್ಮವಿಶ್ವಾಸ ಅಗತ್ಯವಿದ್ದು ಸಿಕ್ಕಿದ ಅವಕಾಶವನ್ನ ಬಳಸಿಕೊಂಡು ದೇಶದ ಉತ್ತಮ ಪ್ರಜೆಯಾಗಬೇಕು ಎಂದು ಹೇಳಿದ್ರು. ಈಗ ಮಾತಾಡಿದ್ರೆ ಬೆಸ್ಟ್ ಆಗುದೇ ಇಲ್ಲ, ಬಂದು ಕೊಡ್ತೀನಿ. ಬೆಸ್ಟ್ ಆಗುವಂತಾರೆ ಕೇಳುವಂತ ಕಿವಿ ಇದ್ರು ಕೇಳಲಿಕ್ಕಾಗದವರಿಗೆ ಬೆಸ್ಟ್ ಆಗುವುದಿಲ್ಲ. ಬೆಸ್ಟ್ ಆಗಬೇಕಾದ ನಾಲಿಗೆ ಇದ್ರು ಮಾತನಾಡ್ಲಿಕ್ಕಾಗದವನು ಬೆಸ್ಟ್ ಆಗುವುದಿಲ್ಲ. ಮೆದುಳು ಸರಿ ಇದ್ರು ಕೂಡ ಯೋಚನೆ ಮಾಡ್ಲಿಕ್ಕಾಗದವನು ಬೆಸ್ಟ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನೀಗ ವಿದ್ಯಾರ್ಥಿ ನೋಡ್ತಾ ಇದ್ದೇನೆ, ಮಾತನಾಡುವಾಗ ಏನ್ ಮಾತಾಡುವಾಗ ನಿಮ್ಮಲ್ಲಿ ನೋಡ್ತಾ ಇದ್ದೇನೆ, ನಾನು ಅಬ್ಸರ್ವ್ ಮಾಡ್ತೇನೆ. ಒಬ್ಬ ವಿದ್ಯಾರ್ಥಿನಿ ಎತ್ತರಕ್ಕೆ ಬರಬೇಕು ಅಂತಂದ್ರೆ ಏನ್ ಮಾಡಬೇಕು? ಜಾತಿಯಿಂದ ಯಾವೊಬ್ಬನು ಪ್ರತಿಭಾವಂತನಾಗುವುದಿಲ್ಲ. ನಾನು ಬ್ರಾಹ್ಮಣ ಆಗಿ ಹುಟ್ಟಿದ್ರೆ ಪ್ರತಿಭಾವಂತರದ ಆಗುವುದೇ ಇಲ್ಲ. ಪ್ರತಿಭೆ ಜಾತಿಯನ್ನು ಹೊಂದಿಕೊಂಡಿರುವುದಿಲ್ಲ. ಪ್ರತಿಭೆ ಮತವನ್ನು ಅನುಕರಣೆ ಇಲ್ಲ. ಪ್ರತಿಭೆ ಯಾವುದೊಂದು ಧರ್ಮದವರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಭೆ ನನ್ನ ಮನೆಯಲ್ಲಿ ದುಡ್ಡಿದೆ, ಸಂಪತ್ತಿದೆ. ಪ್ರತಿಭೆ ರೋಟರಿ ಜಿಲ್ಲೆಯ ಸಹಾಯಕ ಗವರ್ನರ್ ಸುರೇಂದ್ರ ಕಿಣಿ ಮಾತನಾಡಿದ್ರು. ಸದಸ್ಯರ ಸಹಾಯದೊಂದಿಗೆ ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಮಾಡಿದ್ದಾರೆ. ಶಿಕ್ಷಣಕ್ಕೆ ಒಂದು ಅತಿ ಹೆಚ್ಚು ಪ್ರಾಮುಖ್ಯತೆ ಈಗ ರೋಟರಿ ಸಂಸ್ಥೆ ನೀಡ್ತಾ ಬಂದಿದೆ. ಆದ ಕಾರಣ ವಿದ್ಯಾರ್ಥಿನಿಯರೇ ನಿಮ್ಮಲ್ಲಿ ವಿನಂತಿ ಏನೆಂದರೆ ಇದನ್ನು ಸದುಪಯೋಗಿಸಿ ಪಡಿಸಿಕೊಳ್ಳಿ. ಯಾಕೆಂದರೆ ನಾವು ಈಗ ಆಧುನಿಕ ಯುಗದಲ್ಲಿದ್ದೇವೆ. ನಮ್ಮ ಶಿಕ್ಷಣ ವ್ಯವಸ್ಥೆ ಮುಂದುವರಿತಾ ಇದೆ. ಬಂಟ್ವಾಳ ಸರ್ಕಾರಿ ಪಾಲಿಟೆಕ್ನಿಕ್ ಪ್ರಾಂಶುಪಾಲರಾದ ಉಷಾ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ವಲಯ ಸೇನಾನಿ ಅವಿಲ್ ಮೆನೇಜಸ್, ರೋಟರಿ ಬಿಸಿ ರೋಡ್ ಸಿಟಿಯ ಜಿಎಸ್ಆರ್ ಪದ್ಮನಾಭ್ ರೈ, ಬಂಟ್ವಾಳ ಸರ್ಕಾರಿ ಪಾಲಿಟೆಕ್ನಿಕ್ನ ರಿಜಿಸ್ಟರ್
ಒಫಲಿಯಾ ಡಿಸೋಸಾ, ಉಪ್ಪಿನಂಗಡಿ ರೋಟರಿ ಅಧ್ಯಕ್ಷ ನೀರಜ್ ವೇದಿಕೆಯಲ್ಲಿದ್ದರು. ರೋಟರಿ ಕ್ಲಬ್ ಬಿಸಿ ರೋಡ್ನ ಸಿಟಿ ಅಧ್ಯಕ್ಷ ಸತೀಶ್ ಕುಮಾರ್ ಸ್ವಾಗತಿಸಿದ್ರು. ರೋಟರಿ ಕ್ಲಬ್ ಲೊರೆಟೋ ಹಿಲ್ಸ್ನ ಕಾರ್ಯದರ್ಶಿ ರಮೇಶ್ ನಾಯ್ಕ್ ರಾಯಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಉಪನ್ಯಾಸಕ ಮೋಹನ್ ಎನ್ ವಂದಿಸಿದ್ರು. ಸಂದೀಪ್ ಸಾತ್ಯನ್, ವಿ4 ನ್ಯೂಸ್, ಬಂಟ್ವಾಳ.